ಮುಂಗಾರು ಆರಂಭವಾಗಿ 10 ದಿನಗಳಾದರೂ ಉಡುಪಿ ಜಿಲ್ಲೆಯಲ್ಲಿ ನಿರೀಕ್ಷಿತ ಪ್ರಮಾಣದ ಮಳೆಯಾಗಿಲ್ಲ. ಹವಾಮಾನ ಇಲಾಖೆ ರೆಡ್ ಅಲರ್ಟ್, ಆರೆಂಜ್ ಅಲರ್ಟ್ ಘೋಷಿಸಿದ್ರೂ ಕರಾವಳಿಯಲ್ಲಿ ಮಳೆಯ ಕಣ್ಣಾಮುಚ್ಚಾಲೆ ಮುಂದುವರೆದಿದೆ. ಮಳೆ ನಂಬಿ ಬಿತ್ತನೆ ಆರಂಭಿಸಿದ್ದ ರೈತರು ಇದೀಗ ಸಂಕಷ್ಟಕ್ಕೆ ಸಿಲುಕಿದ್ದು ಹಲವೆಡೆ ಮರು ಬಿತ್ತನೆಗೆ ಮುಂದಾಗಿದ್ದಾರೆ. ಸಾಮಾನ್ಯವಾಗಿ ಮೇ ಅಂತ್ಯದ ವೇಳೆಗೆ ಕೃಷಿ ಚಟುವಟಿಕೆ ಆರಂಭಿಸುವ ರೈತರು ಜೂನ್ನಲ್ಲಿ ಉತ್ತಮ ಮಳೆಯ ನಿರೀಕ್ಷೆಯಲ್ಲಿರುತ್ತಾರೆ. ಆದರೆ ಈ ಬಾರಿ ಉಡುಪಿ ಜಿಲ್ಲೆಯಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯಾಗಿರುವುದರಿಂದ ಕೃಷಿ ಕಾರ್ಯಕ್ಕೆ ಹಿನ್ನಡೆಯಾಗಿದೆ. ಗದ್ದೆ ಉಳುಮೆ ಮಾಡಿ ಸಿದ್ಧಪಡಿಸಿದ್ರೂ ನೀರಿನ ಕೊರತೆಯಿಂದ ರೈತರು ಕಂಗಾಲಾಗಿದ್ದಾರೆ. ಹವಾಮಾನ ಇಲಾಖೆಯ ಮುನ್ಸೂಚನೆ ನಂಬಿ ಹಲವರು ಭತ್ತದ ಬಿತ್ತನೆ ಆರಂಭಿಸಿದ್ರು. ಆದರೆ ಸಮರ್ಪಕ ಮಳೆಯಿಲ್ಲದೆ ಬಿತ್ತನೆ ಮಾಡಿದ ಬೀಜಗಳು ಒಣಗಿ ಹಾಳಾಗುತ್ತಿದ್ದು ರೈತರಿಗೆ ಹೆಚ್ಚುವರಿ ವೆಚ್ಚ ಮತ್ತು ಆರ್ಥಿಕ ನಷ್ಟ ಉಂಟಾಗಿದೆ. ಮಳೆಯ ಕೊರತೆಯಿಂದ ಕೃಷಿ ಚಟುವಟಿಕೆಗಳಿಗೆ ತೊಂದರೆಯಾಗಿದ್ದು ಬಿತ್ತನೆ ಮಾಡಿದ ಬೀಜಗಳು ಹಾಳಾಗಿವೆ ಎಂದು ಕೃಷಿಕರು ಅಳಲನ್ನ ತೋಡಿಕೊಂಡಿದ್ದಾರೆ. ಚರಂಡಿ ವ್ಯವಸ್ಥೆ ಇಲ್ಲದೆ ನೀರು ಇಳಿಯದೆ ಗದ್ದೆಯಿಂದ ನೀರು ಹೋಗುವುದಕ್ಕೆ ಜಾಗವಿಲ್ಲ. ಇದರಿಂದ ಕೃಷಿಕರಿಗೆ ಸಮಸ್ಯೆ ಎದುರಾಗಿದೆ ಎಂದು ದೂರಿದ್ದಾರೆ. ಮಳೆ ಕಮ್ಮಿ ಇರುವುದ ಕಾರಣ ಕೃಷಿ ಚಟುವಟಿಕೆ ಸ್ವಲ್ಪ ತೊಂದರೆಯಾಗಿ ಕೆಲವು ಕಡೆ ಬಿತ್ತನೆ ಬೀಜ ಬಿತ್ತಿ ಹಾಳಾಗಿ ಹೋಗಿದೆ. ಅದೊಂದು ಕೃಷಿಕರಿಗೆ ತುಂಬ ತೊಂದರೆ ಆಗ್ತಾ ಉಂಟು. ಮತ್ತು ಮತ್ತೊಂದು ವಿಷಯವನ್ನು ಇಲ್ಲಿ ಎಲ್ಲ ರಸ್ತೆ ಆಗಿದೆ, ಚರಂಡಿ ವ್ಯವಸ್ಥೆ ಇಲ್ಲ, ನೀರು ಇಳಿಯೋದಿಲ್ಲ, ಗದ್ದೆಯಿಂದ ನೀರು ಹೋಗಲಿಕ್ಕೆ ಜಾಗ ಇಲ್ಲ. ಅದೊಂದು ದೊಡ್ಡ ಸಮಸ್ಯೆ ಉಂಟು ಕೃಷಿಕರಿಗೆ. ಕಳೆದ ವರ್ಷ ಅತಿವೃಷ್ಟಿಯಿಂದ ನಷ್ಟ ಅನುಭವಿಸುತ್ತಿದ್ದ ರೈತರು ಈ ಬಾರಿ ಉತ್ತಮ ಮುಂಗಾರು ನಿರೀಕ್ಷಿಸಿದ್ರು. ಆದರೆ ಮಳೆ ಕೈಕೊಟ್ಟಿರುವುದು ಆತಂಕ ಹೆಚ್ಚಿಸಿದ್ದು ಮುಂದಿನ 2-3 ದಿನಗಳಲ್ಲಿ ಉತ್ತಮ ಮಳೆಯಾದರೆ ಮಾತ್ರ ಕೃಷಿ ಚಟುವಟಿಕೆಗಳಿಗೆ ಚೈತನ್ಯ ಸಿಗಲಿದೆ ಎನ್ನುತ್ತಾರೆ ನಮ್ಮ ಉಡುಪಿ ಪ್ರತಿನಿಧಿ. ಕರಾವಳಿ ಭಾಗಕ್ಕೆ ಮುಂಗಾರು ಪ್ರವೇಶ ಮಾಡಿದೆ ಅಂತೇಳಿ ಜನರು ಕೃಷಿಕರು ಭಾರಿ ಸಂತಸದಲ್ಲಿದ್ದರೆ, ಆದರೆ ಅದು ಸಂತಸ ಹುಸಿಯಾಗಿದೆ ಅಂತ ಹೇಳ್ಬೋದು. ತಾವಿಲ್ಲಿ ಗಮನಿಸಬೇಕು. ಯಾಕಂತೇಳಿದರೆ ರೈತರು ಮೇ ತಿಂಗಳ ಎಂಡಲ್ಲಿ ಏನು ಕೃಷಿ ಕಾರ್ಯ ಆರಂಭ ಮಾಡ್ತಾರೆ. ಯಾಕಂತೇಳಿದರೆ ಜೂನಲ್ಲಿ ಮತ್ತು ಮಳೆ ಆರಂಭ ಆದರೆ ನಿರಂತರವಾಗಿ ಕೃಷಿ ಕಾರ್ಯದಲ್ಲಿ ತೊಡಗಿಸ್ಕೊಳ್ಬೋದು ಎಂಬ ರೀತಿಯಲ್ಲಿ ರೈತರು ಕೃಷಿ ಕಾರ್ಯವನ್ನು ಮಾಡ್ತಾರೆ. ಆದರೆ ಸದ್ಯ ಈ ಒಂದು ಏನು ಮೇ ಆಗಿರ್ಬೋದು, ಜೂನ್ ಆರಂಭದಲ್ಲೂ ಕೂಡ ಮಳೆ ಆಗದ ಕಾರಣ ಕೃಷಿಕರು ತುಂಬ ತೊಂದರೆಯನ್ನು ಅನುಭವಿಸ್ತಿದ್ದಾರೆ. ಯಾಕಂತೇಳಿದರೆ ಈಗಾಗಲೇ ನೇಜಿ ಹಾಕಿದ್ದಾರೆ, ಅದು ಬೆಳೀತಾ ಬರ್ತಾ ಇದೆ. ನಂತರ ಅದನ್ನು ಉಳುಮೆ ಮಾಡಿ ಗದ್ದೆಯನ್ನು ಉಳುಮೆ ಮಾಡಲಿಕ್ಕೆ ಕೂಡ ಗದ್ದೆಯಲ್ಲಿ ನೀರಿಲ್ಲದ ಪರಿಸ್ಥಿತಿ ಇದೆ. ಸದ್ಯಕ್ಕೆ ಈ ಒಂದು ಉಡುಪಿಯ ಕೆಲವೊಂದು ಭಾಗದ ರೈತರು, ಕೆಲವು ತಗ್ಗು ಪ್ರದೇಶದ ರೈತರು ಈಗಾಗಲೇ ಗದ್ದೆಯನ್ನು ಉಳುಮೆ ಮಾಡಿದರೂ ಕೂಡ ಕೃಷಿ ಕಾರ್ಯಕ್ಕೆ ಬೇಕಾದಷ್ಟು ನೀರು ಇಲ್ಲದೆ ಹಾಗೆಯೇ ಬಿಟ್ಟಿದ್ದಾರೆ. ತಾವು ಈ ಬದಿಯಲ್ಲಿ ಕೂಡ ಗಮನಿಸಬೇಕು. ಯಾಕಂತೇಳಿದರೆ ಕೃಷಿ ಕಾರ್ಯಕ್ಕೆ ಗದ್ದೆಯನ್ನು ಉಳುಮೆ ಮಾಡಿ ಇಟ್ಟಿದ್ದಾರೆ. ಆದರೆ ಸದ್ಯಕ್ಕೆ ಇದು ನೀರು ಸಾಕಾಗುವುದಿಲ್ಲ ಬಿತ್ತನೆ ಇದು ನೇಜಿ ನಡಲಿಕ್ಕೆ. ಆದರೆ ಇನ್ನೂ ಕೂಡ ಕಾಯ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಮಳೆ ಆಗ್ಬೋದು, ಕೃಷಿ ಕಾರ್ಯ ಆರಂಭಿಸ್ಬೋದು ಎಂಬ ಒಂದು ನಿರೀಕ್ಷೆಯಲ್ಲಿ ಕೂಡ ರೈತರಿದ್ದಾರೆ. ಸದ್ಯಕ್ಕೆ ಉಡುಪಿಯ ಹಲವಾರು ಭಾಗದಲ್ಲಿ ಈಗಾಗಲೇ ರೈತರು ಎಲ್ಲ ಕೃಷಿ ಕಾರ್ಯದಲ್ಲಿ ತೊಡಗಿಸಿಕೊಂಡರೂ ಕೂಡ ಯಾವುದೇ ಈ ಮಳೆಯ ಆರಂಭದಲ್ಲಿ ಸ್ವಲ್ಪ ಬಂದರೂ ಕೂಡ ನಂತರ ದಿನಗಳಲ್ಲಿ ಮಳೆ ಸರಾಸರಿ ಬರದ ಕಾರಣ ಕೃಷಿ ಕಾರ್ಯವನ್ನು ಮೊಟಕುಗೊಳಿಸಿದ್ದಾರೆ. ಸದ್ಯಕ್ಕೆ ಕೃಷಿಕರೆಲ್ಲರೂ ಏನು ಮಳೆಯನ್ನು ಕಾಯ್ತಾ ಇದ್ದಾರೆ. ಮುಂಗಾರು ಪ್ರವೇಶ ಆದರೂ ಕೂಡ ಮಳೆಯ ಅಭಾವದಿಂದ ಕೃಷಿ ಕಾರ್ಯಕ್ಕೆ ತೊಡಕಾಗಿರುವುದು. ಮುಂದಿನ ದಿನಗಳಲ್ಲಿ ರೈತರಿಗೆ ಒಳ್ಳೆಯ ಮಳೆಯಾಗಿ ಒಳ್ಳೆಯ ಕೃಷಿ ಆಗಲಿ ಅಂತ ಹೇಳ್ತಾ ಉಡುಪಿಯಿಂದ ಪ್ರಮೋದ್ ಸುವರ್ಣ, ನಮ್ಮ ಕುಡ್ಲ 24x7. ಒಟ್ಟಿನಲ್ಲಿ ಮಳೆಗಾಗಿ ಕಾಯುತ್ತಿರುವ ಕೃಷಿಕನ ಮೇಲೆ ವರುಣದೇವ ತನ್ನ ಕೃಪಕಟಾಕ್ಷ ಆದಷ್ಟು ಬೇಗನೆ ಬೀರಿ ಮಳೆ ಬೆಳೆ ಚೆನ್ನಾಗಿ ಆಗಲಿ ಎನ್ನುವುದೇ ಎಲ್ಲರ ಆಶಯ.